ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಸಸಿಹಿತ್ಲುವಿನ ಶ್ರೀ ಆಂಜನೇಯ ಗುಡಿ ಮತ್ತು ವ್ಯಾಯಾಮ ಶಾಲೆಯ ನೇತೃತ್ವದಲ್ಲಿ ಸಸಿಹಿತ್ಲು ಕಡಲ ಕಿನಾರೆಯಲ್ಲಿ ನಡೆದ ರಾಜ್ಯ ಮಟ್ಟದ ಹಾಗೂ ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯಾಟಕ್ಕೆ ಅದ್ದೂರಿಯ ತೆರೆಬಿತ್ತು. 2 ದಿನಗಳ ಕಾಲ ನಡೆದ ಕುಸ್ತಿ ಹಬ್ಬವು ಪ್ರೇಕ್ಷಕರಿಗೆ ಭರ್ಜರಿ ಮನರಂಜನೆಯ ರಸದೌತಣವನ್ನು ಒದಗಿಸಿತು. ಸಮಾರೋಪ ಸಮಾರಂಭದಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ವಿಪೋ ನ್ಯೂಸ್ನ ಆಡಳಿತ ನಿರ್ದೇಶಕ ಲಕ್ಷ್ಮಣ ಕುಂದರ್ ಸಹಿತ ಹಲವು ಗಣ್ಯರನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು. ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಸಸಿಹಿತ್ಲುವಿನ ಶ್ರೀ ಆಂಜನೇಯ ಗುಡಿ ಮತ್ತು ವ್ಯಾಯಾಮ ಶಾಲೆ, ಕರ್ನಾಟಕ ಕುಸ್ತಿ ಸಂಘ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರು ಕುಸ್ತಿ ಸಂಘದ ಸಹಭಾಗಿತ್ವದಲ್ಲಿ ಮಂಗಳೂರಿನ ಸಸಿಹಿತ್ಲುವಿನ ಕಡಲ ಕಿನಾರೆಯಲ್ಲಿ ನಡೆದ ರಾಜ್ಯ ಮಟ್ಟದ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ತುಳುನಾಡು ಕೇಸರಿ, ತುಳುಕುಮಾರ್, ತುಳುನಾಡು ಕುವರಿ ಮತ್ತು ಮಾಸ್ಟರ್ ಶಿವಾಜಿ ಕುಸ್ತಿ ಸ್ಪರ್ಧೆಗೆ ಅದ್ದೂರಿ ತೆರೆಬಿತ್ತು. ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು, ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕುಸ್ತಿಗೆ ಹೆಚ್ಚು ಮಹತ್ವ ಇತ್ತು. ಬಳಿಕ ಪ್ರಾಮುಖ್ಯತೆಯನ್ನ ಕಳೆದುಕೊಳ್ಳುವ ಆತಂಕ ಎದುರಾಗಿದ್ರು. ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುಸ್ತಿಯತ್ತ ಯುವ ಜನತೆ ಆಕರ್ಷಿತರಾಗುತ್ತಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಯುವಕರಲ್ಲಿ ಕುಸ್ತಿಯತ್ತ ಆಕರ್ಷಣೆ ಮೂಡಿಸುತ್ತಿರುವ ಆಂಜನೇಯ ಗುಡಿ ಮತ್ತು ವ್ಯಾಯಾಮ ಶಾಲೆಯ ಕಾರ್ಯ ಶ್ಲಾಘನೀಯ ಎಂದು ಹೇಳಿದರು. ನಮ್ಮ ಜಿಲ್ಲೆಯಲ್ಲಿ ಕುಸ್ತಿಗೆ ಬಹಳವಾದಾಗಿರ್ತಕ್ಕಂತಹ ಮಹತ್ವಗಳಿದ್ವು. ಇವತ್ತು ಹೊಸದಾಗಿರ್ತಕ್ಕಂಥ ಜಿಮ್ಗಳು ಬಂದ ಮೇಲೆ, ಅಂತಾರಾಷ್ಟ್ರೀಯ ಮಟ್ಟದ ಜಿಮ್ಗಳು ಬಂದ ಮೇಲೆ ದೇಹದಾರ್ಢ್ಯತೆಗೆ ಹೆಚ್ಚೆಚ್ಚು ಅವಕಾಶಗಳಿದ್ದಾವೆ. ಹುಡುಗರು ಹೆಚ್ಚೆಚ್ಚು ಆ ಕಡೆ ವಾಲ್ತಾ ಇದ್ದಾರೆ. ಆದರೆ ಕುಸ್ತಿಯ ಮಾನಸಿಕತೆ ಕಡಿಮೆ ಆಗ್ತಿದೆ. ಆದರೆ ಇವತ್ತು ಕುಸ್ತಿಯಿಂದ ಮತ್ತೊಮ್ಮೆ ಆತ್ಮಸ್ಥೈರ್ಯವನ್ನು ತುಂಬಿಸುವ, ಕುಸ್ತಿಗೆ ಗೌರವವನ್ನು ತರುವಂಥ, ಕುಸ್ತಿಯ ಮೇಲೆ ಆಕರ್ಷಣೆಯನ್ನು ತರುವಂಥ ಕೆಲಸವನ್ನು ರಾಜ್ಯ ಮಟ್ಟದ ಕುಸ್ತಿಯನ್ನು ಮಾಡೋದ್ರ ಮುಖಾಂತರ ಈ ಸಸಿಹಿತ್ಲಿನಲ್ಲಿ ನಮ್ಮ ಜಿಲ್ಲೆಗೆ ಒಂದು ಸುಂದರವಾಗಿರ್ತಕ್ಕಂಥ ದರ್ಶನವನ್ನು ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ವಿಪೋ ನ್ಯೂಸ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ ಕುಂದರ್ ಅವರನ್ನು ಸನ್ಮಾನಿಸಲಾಯಿತು. ಜೊತೆಗೆ ವಿವಿಧ ಕ್ಷೇತ್ರದ ಸಾಧಕರಾದ ಬಾಲಕೃಷ್ಣ ಕುಂದರ್, ವಾಸುದೇವ ಸಾಲ್ಯನ್, ಐಕಳ ಹರಿಶೆಟ್ಟಿ, ಜಯಕೋಟ್ಯನ್, ಕಸ್ಟಮ್ ಇನ್ಸ್ಪೆಕ್ಟರ್ ಮತ್ತು ಖ್ಯಾತ ಅಥ್ಲೆಟಿಕ್ ಕೋಚ್ ದಿನೇಶ್ ಕುಂದರ್ ಅವರನ್ನು ಶಾಲು ಹೊದಿಸಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮುಲ್ಕಿ ಮೂಡುಬಿದಿರೆ ಕ್ಷೇತ್ರದ ಶಾಸಕ ಉಮಾನಾಥ್ ಕೋಟ್ಯನ್ ಅವರು, 2 ದಿನಗಳ ಕಾಲ ಅದ್ದೂರಿಯಾಗಿ ಕುಸ್ತಿ ಪಂದ್ಯಾಟ ನೆರವೇರಿದೆ. ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸಿದ ಕುಸ್ತಿಪಟುಗಳು ತಮ್ಮ ಸಾಮರ್ಥ್ಯವನ್ನ ತೋರ್ಪಡಿಸಿದ್ದಾರೆ. ಈ ಮೂಲಕ ಆಂಜನೇಯ ಗುಡಿ ಮತ್ತು ವ್ಯಾಯಾಮ ಶಾಲೆಯು ಉತ್ತಮವಾಗಿ ಪಂದ್ಯಾಟವನ್ನ ಆಯೋಜಿಸಿದೆ ಎಂದು ಹೇಳಿದರು. ಹಾಗೆಯೇ ಜಿಲ್ಲೆಯಿಂದ ಸಾಧಾರಣ 150 ಜನ, ಒಟ್ಟು ಹೇಳುವುದಾದರೆ 200 ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು, ನಮ್ಮ ಸಾಮರ್ಥ್ಯವನ್ನು ತೋರ್ಪಡಿಸಿದ್ದಾರೆ. ಬೇರೆ ಬೇರೆ ಊರುಗಳಿಂದ ಬಂದಂಥ ಎಲ್ಲ ಬಂಧುಗಳಿಗೆ, ಕ್ರೀಡಾಪಟುಗಳಿಗೆ ಬಹಳ ಒಳ್ಳೆಯ ಒಂದು ಗಾಳಿ ಮತ್ತು ಒಳ್ಳೆಯ ಒಂದು ಪರಿಸರವನ್ನು ನೀಡುವಂಥ ಒಂದು ಸ್ಥಳ. ಬಹುಶಃ ಇಂಥ ಒಂದು ಸ್ಥಳ ಈ ರಾಜ್ಯದ ಬೇರೆ ಎಲ್ಲಿಯೂ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಸ್ಥಳದಲ್ಲಿ ಈ ಒಂದು ಚಂದವಾದಂಥ ಮತ್ತು ಅಷ್ಟೇ ಅಚ್ಚುಕಟ್ಟಾದಂಥ ಕಾರ್ಯಕ್ರಮವನ್ನು ಈ ಆಂಜನೇಯ ಗುಡಿ ಮತ್ತು ವ್ಯಾಯಾಮ ಶಾಲೆಯ ನಮ್ಮ ಮಿತ್ರರು ಆಯೋಜನೆ ಮಾಡಿದ್ದಾರೆ. ಬಳಿಕ ಕುಸ್ತಿಯ ವಿವಿಧ ವಿಭಾಗಗಳಲ್ಲಿ ವಿಜೇತರಾದ ಕುಸ್ತಿಪಟುಗಳಿಗೆ ಪ್ರಶಸ್ತಿ ಬಹುಮಾನಗಳನ್ನು ವಿತರಿಸಲಾಯಿತು. ವೇದಿಕೆಯಲ್ಲಿದ್ದ ಗಣ್ಯರು ಬಹುಮಾನಗಳನ್ನು ವಿತರಿಸಿದ್ರು. ಡಿಪಿಎಸ್ಪಿ ಕಾಸ್ಟೇಜ್ನ ಅರ್ಪಿತಾ ತುಳುಕುಮಾರಿ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡ್ರು. ಮಾಸ್ಟರ್ ಶಿವಾಜಿ ಟೈಟಲ್ ಅನ್ನ ಶ್ರೀದುರ್ಗ ಪರಮೇಶ್ವರಿ ಚಿತ್ರಾಪುರ ತಂಡದ ಪ್ರವೀಣ್ ಮುಡಿಗೇರಿಸಿಕೊಂಡ್ರು. ತುಳುನಾಡ ಕುಮಾರ ಪ್ರಶಸ್ತಿಯನ್ನ ಶಿವಾಜಿ ಫಿಸಿಕಲ್ಸ್ನ ಸುಪ್ರೀತ್ ಪಡೆದುಕೊಂಡ್ರೆ, ಡಿಪಿ ಚಿತ್ರಾಪುರ ತಂಡದ ವೇಲ್ರಾಜ್ ದ್ವಿತೀಯ ಸ್ಥಾನವನ್ನು ಗಳಿಸಿದ್ರು. ತುಳುನಾಡ ಕೇಸರಿ ಪ್ರಶಸ್ತಿಯನ್ನ ಆಂಜನೇಯ ಸಸಿಹಿತ್ಲು ತಂಡದ ರಾಕೇಶ್ ಪುತ್ರನ್ ಪಡೆದುಕೊಂಡ್ರು. ದ್ವಿತೀಯ ಸ್ಥಾನವನ್ನ ಶಿವಾಜಿ ಫಿಸಿಕಲ್ಸ್ನ ನಟರಾಜ್ ಪಡೆದುಕೊಂಡ್ರು.
ಪುರುಷರ ಚಾಂಪಿಯನ್ ತಂಡವಾಗಿ ಶ್ರೀದುರ್ಗ ಪರಮೇಶ್ವರಿ ಚಿತ್ರಾಪುರವು ಮೂಡಿಬಂದ್ರೆ ಮಹಿಳೆಯರ ಚಾಂಪಿಯನ್ ಟೀಮ್ ಆಗಿ ಕಾರ್ಶೀಟ್ನ ಫಸ್ಟ್ ಗ್ರೇಡ್ ಕಾಲೇಜು ಮೂಡಿಬಂತು. ತುಂಬಾ ಖುಷಿ ಆಗ್ತುಂಟು. ತುಳುನಾಡ ಕುವರಿ ಫಸ್ಟ್ PU 5 years ಆಯ್ತು. ನನ್ನ ಹೆಸರು ರಾಕೇಶ್ ಅಂತ ಹೇಳಿ, ನಾನು ಕರಾವಳಿ ತುಳುನಾಡ ಕೇಸರಿ ಪ್ರಶಸ್ತಿ ವಿಜೇತ. ನಾನೊಂದು 18-19 ವರ್ಷ ಆಯಿತು ಕುಸ್ತಿ ಆಡ್ತಾ. ಇಲ್ಲ, ಇದಕ್ಕಿಂತ ಮುಂಚೆ ತುಂಬ ಟೈಟಲ್ ಹೊಡೆದಿದ್ದೆ ನಾನು. ಕಾರ್ಯಕ್ರಮದಲ್ಲಿ ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕ ಭರತ್ ಶೆಟ್ಟಿ, ಕಾಪು ಶಾಸಕ ಲಾಲಾಚಾರ್ ಮೆಂಡನ್, ಉಡುಪಿ ಶಾಮಿಲಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ನಾಡೋಜ ಜಿ ಶಂಕರ್, ಜಾಗತಿಕ ಬಂಟರ ಸಂಘದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ, ಮುಂಬೈನ ದಿವ್ಯಾ ಲಾಜಿಸ್ಟಿಕ್ ಗ್ರೂಪ್ನ MD ವೇದಪ್ರಕಾಶ್ ರಿಯಾನ್, ಉದ್ಯಮಿ ಅನಿಲ್ ಸಾಲ್ಯಾನ್, ಮಂಗಳೂರು ವಿಶ್ವವಿದ್ಯಾನಿಲಯ ಹಣಕಾಸು ಅಧಿಕಾರಿ ಡಾ ದಯಾನಂದ್ ನಾಯಕ್, ಓಲಾ ಮುಂಬೈನ ಸಹಾಯಕ ನಿರ್ದೇಶಕ ದಯರಾಜ್ ಸಿಕುಂದರ್, ಶರಣ್ಯ ಬೋಟ್ ಮಾಲಕ ಶರತ್ ಎಲ್ ಕರ್ಕೇರ, ರಾಷ್ಟ್ರೀಯ ಕ್ರೀಡಾಪಟು ಪುಂಡಲೀಕ ಹೊಸಬೆಟ್ಟು, ಹಳಿಯಂಗಡಿ DCA ಬ್ಯಾಂಕ್ನ ಸತೀಶ್ ಭಟ್, ಮಂಗಳೂರು ವಿಶ್ವವಿದ್ಯಾನಿಲಯದ ರಿಜಿಸ್ಟ್ರಾರ್ AM ಖಾನ್, ಸಸಿತ್ಲು ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘದ ಅಧ್ಯಕ್ಷ ಪ್ರಕಾಶ್, ಮಂಗಳೂರು ತಾಲೂಕು ಕಬಡ್ಡಿ ಅಸೋಸಿಯೇಷನ್ನ ಕಾರ್ಯಾಧ್ಯಕ್ಷ ದೀಪಕ್ ಸುವರ್ಣ, ಆಂಜನೇಯ ಗುಡಿ ಮತ್ತು ವ್ಯಾಯಾಮ ಶಾಲೆ ಮುಂಬೈ ಘಟಕದ ಸಂಚಾಲಕ ಅನಿಲ್ ಕುಮಾರ್, ಆಂಜನೇಯ ಗುಡಿ ಮತ್ತು ವ್ಯಾಯಾಮ ಶಾಲೆಯ ಅಧ್ಯಕ್ಷ ವಿನೋದ್ ಕುಮಾರ್, ಉಪಾಧ್ಯಕ್ಷ ಸಂತೋಷ್ ಸಚೀತ್ಲು, ಸಂಘಟನಾ ಕಾರ್ಯದರ್ಶಿ ಶೋಭೇಂದ್ರ ಸಚೀತ್ಲು, ಆಂಜನೇಯ ಕ್ರಿಕೆಟರ್ಸ್ ಅಧ್ಯಕ್ಷ ರಿತೀಶ್ ಸಾಲ್ಯಾನ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ V4 News 24/7 ಮಂಗಳೂರು.